ಗುರುವಾರ ಬಯ್ಯಡು ಡೆಲ್ಲಿಡ್ ನರೇಂದ್ರ ಮೋದಿಯರು ಎರಡನೇ ಸರ್ತಿಗೆ ದೇಶದ ಪ್ರಧಾನಿಯಾದ ಪ್ರಮಾಣ ವಚನ ಸ್ವೀಕರಿಸುವ ಒಂದು ಪುನಃ ಸಂದರ್ಭಡೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆದು ಪರ್ಬದ ವಾತಾವರಣ ಉಂಟಾದಿತ್ತು. ಕುಂಪಲಡ್ಲ ಶ್ರೀ ಸತೀಶ್ ಕುಂಪಲೇರ್ನ ನೇತೃತ್ವದ ಬಿಜೆಪಿ ಕಾರ್ಯಕರ್ತ ಬಂಧುಗಳು ವಿಜಯೋತ್ಸವವನ್ನು ಬಾರಿ ಗರ್ದಡು ಆಚರಿಸಿದರು. ರಾಷ್ಟ್ರಪತಿ ಭವನದ ಎದುರು ಗುರುವಾರ ರಾತ್ರಿ ಸರಿಯಾದ 7 ಗಂಟೆ ದೇಶ ಕುಡೊಂಜಿ ಯುಗದಾರಂಭಗು ತಯಾರಾಯಿನ ಕ್ಷಣ. ದೇಶ ವಿದೇಶಲೆದ್ದು ಬತ್ತಿನ ಗಣ್ಯಾತಿ ಗಣ್ಯರು ಸುಮಾರು 80,000 ಬಿನ್ನೇರ್ನ ಎದುರುಡು ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದರು ದೇಶದ 14ನೇ ಪ್ರಧಾನಿಯಾದ ನರೇಂದ್ರ ದಾಮೋದರ್ ದಾಸ್ ಮೋದಿಯರಿಗೆ ಪ್ರಮಾಣ ವಚನ ಬೋಧಿಸಾಯರು. ಮೋದಿಯರು ಪ್ರಮಾಣ ವಚನ ಸ್ವೀಕರಿಸೊಂದಿತ್ತಿಲಕನೆ ದಕ್ಷಿಣ ಕನ್ನಡ ಜಿಲ್ಲೆದ ಮೋದಿ ಅಭಿಮಾನಿಗಳು ಬೊಕ್ಕ ಬಿಜೆಪಿ ಕಾರ್ಯಕರ್ತೆಯನ್ನ ಸಂಭ್ರಮ ಬಾನಗ ಮುಟ್ಟೊಂದಿತ್ತಂಡು. ಕುಂಪಲ ಪರಿಸರಡ್ಲ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಸತೀಶ್ ಕುಂಪಲರನ ನೇತೃತ್ವಡು ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಾಯರು. ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ बोलो भारत माता की बोलो भारत माता की नरेंद्र मोदी के नरेंद्र मोदी के यूरोपा के ಕುಂಪಲ ಆಶ್ರಯ ಕಾಲೋನಿರ್ದು ಬಗಂಬಿಲ ಮುಟ್ಟ ಡಿಜೆ ಪಾಡ್ದು ನಲ್ದೊಂದು ಖುಷಿನ ಆಚರಿಸಾಯರು. ಬಿಟ್ಟು ನಾನು ಹಂಗೆ ನಿಂತೇನೆ ನಿಮ್ಮ ಗೋಳು ಕೇಳದೆ ನಮ್ಮ ತಾತ ಆಸ್ತಿ ಮಾಡ್ತೇನೆ. ಈ ಪೊರ್ತು ಪಾತೆರ್ನ ಶ್ರೀ ಸತೀಶ್ ಕುಂಪಲ ನರೇಂದ್ರ ಮೋದಿಯರು ಎರಡನೇ ಸರ್ತಿಗೆ ಪ್ರಧಾನಿಯಾದ ಪ್ರಮಾಣ ವಚನ ಸ್ವೀಕಾರ ಮಲ್ಪನ ಮುಖಾಂತರ ಇಡೀ ದೇಶಗೂ ಎರಡನೇ ಹೊಸ ಯುಗನ ಕೊರ್ಪುನಂಚಿನ ಪ್ರಯತ್ನನು ಮೋದಿಯರು ಕಂತು ಕೊಡ್ತೇರು. ಈ ನಿಟ್ಟಿಡು ವಿಜಯೋತ್ಸವವನ್ನು ಆಚರಿಸುವುದಿಲ್ಲ ಪಂಡ ತೆರಿಪಾಯರು. ಬಾರಿ ಸಂತೋಷದ ದಿನ. ಭಾರತೀಯ ಜನತಾ ಪಾರ್ಟಿದ ಪೂರ್ಣ ಪ್ರಮಾಣದ ಬೆಂಬಲ ಜನಕಲ್ನ ಬೆಂಬಲದೊಟ್ಟಿಗೆ ಭಾರತೀಯ ಜನತಾ ಪಾರ್ಟಿದೆ ಇನ್ನು ಎರಡನೇ ಸಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾದ ಪ್ರಮಾಣ ವಚನ ಸ್ವೀಕಾರ ಮಲ್ಪನ ಮುಖಾಂತರ ಇಡೀ ದೇಶಕ್ಕೆ ಒಂಜಿ ಎರಡನೇ ಹೊಸ ಯುಗನ ಕೊರ್ಪುನಂಚಿನ ಪ್ರಯತ್ನ ನರೇಂದ್ರ ಮೋದಿ ಕಂತು ಕೊಡ್ತೇವೆ. ಈ ಸಂದರ್ಭಡ್ ನಮ್ಮ ಮಾತೆಲ್ಲ ಊರುಡು ವಿಜಯೋತ್ಸವನ ಆಚರಣೆ ಮಲ್ಪೇರು. ಅವೇ ಲೆಕ್ಕ ನಮ್ಮ ಕುಂಪಲದ ಈ ಒಂಜಿ ಪ್ರಾರಂಭದಿಂಚರ ಆಶ್ರಯ ಕಾಲೋನಿ ನಂಗೊಂಜಿ ಮಾತೆಕ್ಲ ಬೇಜು ಅಂಚಾದ ಆಶ್ರಯ ಕಾಲೋನಿ ಹಿಡ್ದೆ ವಿಜಯೋತ್ಸವನ ಪ್ರಾರಂಭ ಮಲ್ತಂದಿಲ್ಲ. ಈ ಒಂಜಿ ವಿಜಯದ ಉತ್ಸವ ಕರಿನ ದುಂಬುದ 5 ವರ್ಷ ನರೇಂದ್ರ ಮೋದಿ ಬಾರಿ ಎಡ್ಡ ರೀತಿಯ ಆಡಳಿತ ಜನಗಳಿಗೆ ಎಡ್ಡ ರೀತಿಯ ಆಡಳಿತ ಕೊರಪನೆಗೆ ದೇವರಾರಿಗೆ ಶಕ್ತಿ ಕೊರಡು ಕರಿನ 5 ವರ್ಷ ಬಾರಿ ಎಡ್ಡ ಆಡಳಿತ ಕೊರನೆಯ ಜನಕ್ಕಳು ಪೂರ ಮೆಚ್ಚಿದೆ. ಬಾರಿ ಮಲ್ಲ ಪ್ರಮಾಣದ ಓಟು ಕೊರಪನ ಮುಖಾಂತರ 355 ಸೀಟ್ ಭಾರತೀಯ ಜನತಾ ಪಾರ್ಟಿ ಕೊರಪನ ಮುಖಾಂತರ ಇನ್ನು ಬಿಜೆಪಿನ ಪಿರೋರ ಆಡಳಿತ ಕನ ಇದ್ದಾರೆ. ನರೇಂದ್ರ ಮೋದಿ ಆಡಳಿತ ಸ್ವೀಕಾರ ಮಲ್ತನಂಚಿನ ಸಂದರ್ಭಡ್ ಅರ್ನೊಟ್ಟಿಗೆ ಮಂತ್ರಿನಕ್ಲಾದ ಏರ್ ಪೂರ ಪ್ರಮಾಣ ವಚನ ಸ್ವೀಕಾರ ಮಲ್ದಿರ ಅಕುಲ್ಲ ಮಾತೆರ್ಲ ಎಡ್ಡೆ ಆಡಳಿತ ಕೊರ್ಪನ ಮುಖಾಂತರ ನಮ್ಮ ಊರಿಗೂ ನಮ್ಮ ದೇಶಕ್ಕೆ ಮಾತೆಕ್ಲ ಎಡ್ಡೆ ಆಡನ್ನು ಈ ಸಂದರ್ಭ ಬನಂದು